ಸಾಂಸ್ಕೃತಿಕ ಕಲಾ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಅಮ್ಮ ಕಲಾವಿದರು ಬಹ್ರೈನ್ ನೇತೃತ್ವದಲ್ಲಿ ನವೆಂಬರ್ 15 ಹಾಗೂ 16ರಂದು ಕಾಡಮಲ್ಲಿಗೆ ಹಾಗೂ ಶ್ರೀದೇವಿ ಮಹಾತ್ಮೆ ಎಂಬ ಜನಮೆಚ್ಚುಗೆಯ ಯಕ್ಷಗಾನ ಮನಾಮದ ಇಂಡಿಯನ್ ಕ್ಲಬ್ ಸಭಾಂಗಣದಲ್ಲಿ ಪ್ರದರ್ಶನ ನೀಡಲಿದೆ. ಕಾರ್ಯಕ್ರಮದ ಪೂರ್ವ ತಯಾರಿಗೆ ದೇವತಾ ಪ್ರಾರ್ಥನೆಯ ಮುಖೇನ ಬಹ್ರೈನ್ನ ಕನ್ನಡ ಸಂಘದಲ್ಲಿ ವಿದ್ಯುತ್ ಚಾಲನೆಯನ್ನ ನೀಡಲಾಯಿತು. ಯಕ್ಷಗಾನ ಸಂಚಾಲಕ ರಾಮ್ ಪ್ರಸಾದ್ ಅಮ್ಮೆನಡ್ಕ ಪೂಜಾ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಅತಿಥಿ ಕಲಾವಿದರಾಗಿ ತಾಯ್ನಾಡಿನಿಂದ ಖ್ಯಾತ ಭಾಗವತರಾದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ, ಹಿಮ್ಮೇಳ ವಾದಕ ಪ್ರಶಾಂತ್ ಶೆಟ್ಟಿ ವಗೆನಾಡು, ಮುಮ್ಮೇಳದ ರಂಗೇರಿಸಲು ಯಕ್ಷ ದಿಗ್ಗಜರಾದ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ಚಂದ್ರಶೇಖರ ಧರ್ಮಸ್ಥಳ, ಶಶಿಧರ್ ಕುಲಾಲ್, ಹಾಸ್ಯ ಚತುರ ದಿನೇಶ್ ಶೆಟ್ಟಿಗಾರ್ ಕೊಡಪದವು, ಹವ್ಯಾಸಿ ಭಾಗವತ ರೋಷನ್ ಕೋಟ್ಯಾನ್ ಸೌದಿ ಅರೇಬಿಯಾ ಜೊತೆಗೆ ಖ್ಯಾತ ಯುವ ಕಲಾವಿದ ದೀಪಕ್ ರಾವ್ ಪೇಜಾವರರವರ ದಕ್ಷ ನಿರ್ದೇಶನದೊಂದಿಗೆ ಸ್ಥಳೀಯ ಹವ್ಯಾಸಿ ಯಕ್ಷಗಾನ ಕಲಾವಿದರು ಭಾಗವಹಿಸಲಿದ್ದಾರೆ. ಇನ್ನು ಈ ಸಂದರ್ಭ ದ್ವೀಪದ ಹಿರಿಯ ಕನ್ನಡಿಗ ಯಕ್ಷಗಾನ ಸಂಘಟಕ ರಮೇಶ್ ಮಂಜೇಶ್ವರ್, ಬಂಡ್ಸ್ ಬಹ್ರೈನ್ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಕರ್ಮಾರ್, ಕನ್ನಡ ಸಂಘದ ಮಾಜಿ ಅಧ್ಯಕ್ಷ ರಾಜೇಶ್ ಶೆಟ್ಟಿ, ಹಿರಿಯ ಕನ್ನಡಿಗರಾದ ಎಚ್ಕೆ ಪೈ, ವಿಜಯ್ ನಾಯಕ್, ಕನ್ನಡ ಸಂಘದ ಉಪ ಕಾರ್ಯದರ್ಶಿ ಅರುಣ್ ಐರೋಡಿ, ಯಕ್ಷಗಾನ ಗುರು ದೀಪಕ್ ರಾವ್ ಪೇಜಾವರ, ಹಿರಿಯ ಕಲಾವಿದ ಮೋಹನ್ ಎಡನೀರು, ನಾರಾಯಣ ಪಂಜತೊಟ್ಟಿ, ಧನಂಜಯ್ ಕಿನಿಗೋಳಿ ಮುಂತಾದವರು ಯಕ್ಷೋತ್ಸವಕ್ಕೆ ಶುಭ ಹಾರೈಸಿದ್ರು. ಇನ್ನು ಕಲಾ ಸಂಘಟಕ ಧೂಮಣ್ಣ ರೈ, ಅಮ್ಮ ಕಲಾವಿದರು ಬಹ್ರೈನ್ನ ಸಂಯೋಜಕ ಮೋಹನ್ ದಾಸ್ ರೈ ಎಂಬುವರು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.